ಗ್ರಾಹಕರ ಹಕ್ಕುಗಳನ್ನು ಅತ್ಯಂತ ಮಹತ್ವ ಮತ್ತು ಅಗತ್ಯ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರಗಳು ಅನೇಕ ಕಾನೂನುಗಳನ್ನು ತಂದಿದೆ. ಗ್ರಾಹಕರು ತಾವು ಖರೀದಿಸುವ ಯಾವುದೇ ಉತ್ಪನ್ನವಾಗಲಿ ಅದಕ್ಕೆ ನೀಡುವ ಹಣಕ್ಕೆ ತಕ್ಕಂತೆ ಮೌಲ್ಯವನ್ನು ಖಾತರಿಪಡಿಸುವ ನಿಟ್ಟಿನಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಜಾರಿಗೆ ತರಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಸರ್ಕಾರ ಚಿನ್ನ ಮತ್ತು ಚಿನ್ನದ ಉತ್ಪನ್ನಗಳಿಗೆ ಹಾಲ್ಮಾರ್ಕ್ ಅನ್ನು ಕಡ್ಡಾಯಗೊಳಿಸಿದ ಕಾನೂನು ಜೂನ್ 16ರಿಂದ ಜಾರಿಗೆ ಬಂದಿದೆ. ಚಿನ್ನ ಮತ್ತು ಚಿನ್ನದ ಉತ್ಪನ್ನಗಳಿಗೆ ಹಾಲ್ಮಾರ್ಕ್ ಕಡ್ಡಾಯ ಮಾಡುವ ಆದೇಶವು ಗ್ರಾಹಕರನ್ನ ವಂಚಿಸುವ ಮಾರಾಟಗಾರರಿಗೆ ಕಡಿವಾಣ ಹಾಕ್ತದೆ. ಅಲ್ಲದೆ ಕಳಪೆ ಗುಣಮಟ್ಟದ ಚಿನ್ನವನ್ನ ಮಾರಾಟ ಮಾಡುವವರ ಸಂಖ್ಯೆಯನ್ನ ಕಡಿಮೆ ಮಾಡುತ್ತದೆ. ಈ ಮೂಲಕ ಗ್ರಾಹಕರು ವಂಚನೆಗೊಳಗಾಗುವ ಪ್ರಕರಣಗಳಿಗೆ ಅಂತ್ಯ ಹಾಡಿದಂತಾಗ್ತದೆ. ಹಾಲ್ಮಾರ್ಕ್ ಅನ್ನು ಕಡ್ಡಾಯಗೊಳಿಸುವ ಮೂಲಕ ಸರ್ಕಾರ ಇನ್ನು ಮುಂದೆ ಚಿನ್ನ ಮತ್ತು ಚಿನ್ನದ ಉತ್ಪನ್ನಗಳನ್ನು ಖರೀದಿಸುವ ಗ್ರಾಹಕರ ಹಿತರಕ್ಷಣೆ ಮಾಡಲಿದ್ರೆ, ಕೆಲವು ಮಾರಾಟಗಾರರು ಗ್ರಾಹಕರನ್ನ ವಂಚಿಸಲು ಪ್ರಯತ್ನಿಸಿದ ಸಂದರ್ಭದಲ್ಲಿ ಕಾನೂನು ಅವರ ಹಕ್ಕುಗಳನ್ನು ಕಾನೂನಾತ್ಮಕವಾಗಿ ರಕ್ಷಿಸುತ್ತದೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಅಧ್ಯಕ್ಷರಾದ ಎಂಪಿ ಅಹಮದ್ ಅವರು ಹೇಳುವ ಪ್ರಕಾರ, ಕೆಲವು ಆಭರಣ ತಯಾರಕರು ಕಳಪೆ ಗುಣಮಟ್ಟದ ಚಿನ್ನದ ಉತ್ಪನ್ನಗಳನ್ನು ಮಾರಾಟ ಮಾಡುವ ಮೂಲಕ ಹೇಗೆ ಗ್ರಾಹಕರನ್ನ ವಂಚಿಸುತ್ತಿದ್ದಾರೆ ಎಂಬುದರ ಬಗ್ಗೆ ಸುದೀರ್ಘವಾಗಿ ಮಾತನಾಡಬಲ್ಲೆ. ನಮ್ಮ ಗ್ರಾಹಕರು ತಮ್ಮ ಹಣಕ್ಕೆ 100% ಮೌಲ್ಯವನ್ನು ಖಾತರಿಪಡಿಸುವುದಕ್ಕೆ ನಾವು ಕೇವಲ BIS ಹಾಲ್ಮಾರ್ಕ್ನ ಚಿನ್ನವನ್ನು ಕಳೆದ 21 ವರ್ಷಗಳಿಂದ ಮಾರಾಟ ಮಾಡುತ್ತಿದ್ದೇವೆ. ಇಂತಹ ತತ್ವಬದ್ಧ ನಿಲುವು ಹಿಂದಿನ ಕಾಲದಲ್ಲಿ ವ್ಯವಹಾರದಲ್ಲಿ ಬೆಳೆಯಲು ನಮಗೆ ಸಹಕಾರಿಯಾಯಿತು ಎಂದು ಹೇಳುತ್ತಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ಮಂಗಳೂರು.